ಸುಖಮಯ ದಾಂಪತ್ಯದ ರಹಸ್ಯ. ಈ 6 ಸೂತ್ರಗಳನ್ನು ಅಳವಡಿಸಿಕೊಳ್ಳಿ. ಇಂದಿನ ಒತ್ತಡದ ಜೀವನದಲ್ಲಿ ದಾಂಪತ್ಯದ ನಡುವಿನ ಮಾಧುರ್ಯವು ಬತ್ತಿದೆ. ದಂಪತಿಗಳ ನಡುವೆ ಸರಸಕ್ಕಿಂತ ವಿರಸವೇ ಹೆಚ್ಚಿದೆ. ಹಾಗಂತ ದಂಪತಿಗಳ ನಡುವಿನ ಬಾಂಧವ್ಯ ವೃದ್ಧಿಗೆ ದೊಡ್ಡ ದೊಡ್ಡ ಸಂಗತಿಗಳು ನಡೆಯಬೇಕು ಎಂದೇನಿಲ್ಲ. ಈ ಸಣ್ಣ ಸಣ್ಣ ಸೂತ್ರಗಳೇ ಸುಮಧುರ ದಾಂಪತ್ಯಕ್ಕೆ ಅರ್ಥ ಕಲ್ಪಿಸುತ್ತವೆ. 1. ಸಂಗಾತಿಗಳ ನಡುವೆ ಎಂತಹದ್ದೇ ವಿರಸ ಕೋಪವಿರಲಿ, ಒಂದು ಸ್ಪರ್ಶದಲ್ಲಿ ಎಲ್ಲವನ್ನೂ ಮರೆಸುವ ಮಾಂತ್ರಿಕ ಶಕ್ತಿ ಇದೆ. ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಹೆಚ್ಚಬೇಕು ಎಂದರೆ ಇಬ್ಬರೂ ಜೊತೆಯಾಗಿ ಕುಳಿತು ಸಿನಿಮಾ ನೋಡಿ, ಕೈ ಹಿಡಿದು ಪ್ರೇಮಿಗಳಂತೆ ಪಾರ್ಕ್ನಲ್ಲಿ ಸುತ್ತಾಡಿ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿ, ಹೀಗೆ ಮಾಡುವುದರಿಂದ ಇಬ್ಬರ ನಡುವಿನ ಸಂಬಂಧ ವೃದ್ಧಿಯಾಗುತ್ತದೆ. 2. ನೀವೇ ನಿರ್ಧಾರಕ್ಕೆ ಬರಬೇಡಿ. ಹಲವು ಸಂಬಂಧಗಳಲ್ಲಿ ಬಿರುಕಿಗೆ ಪ್ರಮುಖ ಕಾರಣವಿದು. ಸಂಗಾತಿಯ ಬಗ್ಗೆ ನೀವೇ ನಿರ್ಧಾರ ತೆಗೆದುಕೊಳ್ಳುವುದು. ನೀವು ಕಾಲ್ ಮಾಡಿದಾಗ ಅವರು ಪಿಕ್ ಮಾಡಿಲ್ಲ ಎಂದಾಕ್ಷಣ ನಿಮ್ಮನ್ನು ನೆಗ್ಲೆಕ್ಟ್ ಮಾಡುತ್ತಿದ್ದಾರೆ ಎಂದುಕೊಳ್ಳುವುದು. ನಂಬರ್ ಬ್ಯುಸಿ ಬಂತು ಎಂದರೆ ನನಗಿಂತ ಇನ್ಯಾರೋ ಇಂಪಾರ್ಟೆಂಟ್ ಆಗಿದ್ದಾರೆ ಎಂದುಕೊಳ್ಳುವುದು. ಹೀಗೆ ಇಲ್ಲ ಸಲ್ಲದ ಯೋಚನೆ ಮಾಡುವ ಬದಲು ನಿಧಾನಕ್ಕೆ ಯೋಚಿಸಿ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಸಂಗಾತಿಯ ಮನಸ್ಸನ್ನು ಅರಿತಾಗಷ್ಟೇ ಬಾಂಧವ್ಯ ವೃದ್ಧಿಯಾಗಲು ಸಾಧ್ಯ. 3. ಬೇರೆಯವರ ಎದುರು ಹೆಂಡತಿಯನ್ನು ಬಿಟ್ಟು ಕೊಡದಿರಿ. ನಿಮ್ಮಿಬ್ಬರ ನಡುವೆ ಎಷ್ಟೇ ಜಗಳ ಮನಸ್ತಾಪವಿರಲಿ, 4 ಗೋಡೆಯ ನಡುವೆ ನಿಮ್ಮಿಬ್ಬರ ನಡುವೆ ಯುದ್ಧವೇ ನಡೆದಿರಲಿ, ಆದರೆ ಪ್ರಪಂಚಕ್ಕೆ ಅದನ್ನು ತೋರಿಸದಿರಿ. ಇನ್ನೊಬ್ಬರ ಮುಂದೆ ನಿಮ್ಮ ಪ್ರೀತಿಯನ್ನು ಬಿಟ್ಟು ಕೊಡದಿರಿ. ಇದರಿಂದ ಹಿಂದಿಗಿಂತಲೂ ನಿಮ್ಮ ಸಂಬಂಧ ವೃದ್ಧಿಯಾಗುವುದನ್ನು ನೀವು ನೋಡಬಹುದು. 4. ಕೃತಜ್ಞತಾ ಭಾವವಿರಲಿ. ಗಂಡನಾಗಲಿ ಹೆಂಡತಿಯಾಗಲಿ ಅವರು ನಿಮ್ಮ ಆಳಲ್ಲ, ನಿಮ್ಮ ಬದುಕಿನ ಭಾಗ. ಅವರ ಮೇಲೆ ನಿಮಗೆ ಕೃತಜ್ಞತಾ ಭಾವವಿರಬೇಕು. 5. ಕಾಂಪ್ಲಿಮೆಂಟ್ ಅನ್ನು ಸ್ವೀಕರಿಸಿ. ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಖುಷಿಯಾಗಿ ಕಾಂಪ್ಲಿಮೆಂಟ್ ಮಾಡಿದರೆ ಅದಕ್ಕೆ ವ್ಯಂಗ್ಯ ಮಾಡಬೇಡಿ. ಅವರ ಕಾಂಪ್ಲಿಮೆಂಟ್ ಅನ್ನು ಒಪ್ಪಿಕೊಳ್ಳಿ. ಇದೇನು ನೀನು ಥ್ಯಾಂಕ್ಸ್ ಹೇಳಬೇಕು ಎಂದು ಮಾಡಿದ್ದಲ್ಲ ಎಂಬ ಅಸಡ್ಡೆಯ ಮಾತುಗಳನ್ನು ಆಡದಿರಿ. ಒಟ್ಟಾರೆ ಅವರ ಖುಷಿಯೇ ನಿಮ್ಮ ಖುಷಿ ಎಂಬ ಭಾವವಿರಲಿ. ಇದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. 6. ಸಣ್ಣ ಸಣ್ಣ ಖುಷಿಗಳನ್ನು ಸೆಲೆಬ್ರೇಟ್ ಮಾಡಿ. ಸಂಬಂಧದಲ್ಲಿ ಖುಷಿ ಹೆಚ್ಚಲು ದೊಡ್ಡ ದೊಡ್ಡ ಘಟನೆಗಳೇ ನಡೆಯಬೇಕು ಎಂದಿಲ್ಲ. ಸಣ್ಣ ಸಣ್ಣ ಖುಷಿಗಳನ್ನು ಜೊತೆಯಾಗಿ ಎಂಜಾಯ್ ಮಾಡಿದಾಗ ಸಂಬಂಧ ವೃದ್ಧಿಯಾಗಲು ಸಾಧ್ಯ. ಹೀಗೆ ದಾಂಪತ್ಯದಲ್ಲಿ ಈ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಅರಿತು ಮುಂದೆ ಸಾಗಿದಾಗ ಬದುಕು ಚೆನ್ನಾಗಿರುತ್ತದೆ. ನಾ ನಿನಗೆ ನೀ ನನಗೆ ಎನ್ನುತ್ತಾ ಒಬ್ಬರಿಗೊಬ್ಬರು ಹೆಗಲಾಗುವ ಮೂಲಕ ಸಂಸಾರದ ನೊಗದ ಭಾರವನ್ನು ಹೊರುತ್ತಾ ಬಾಂಧವ್ಯ ವೃದ್ಧಿಸಿಕೊಳ್ಳಬಹುದು.